300 ಗ್ರಾಮ ಪಂಚಾಯತ್ ವ್ಯಾಪ್ತಿದ ಮಾತಾ ಆಶಾ ಕಾರ್ಯಕರ್ತೆಯರಿಗೆ ಬೊಕ್ಕ 300 ಅಂಗನವಾಡಿ ಕಾರ್ಯಕರ್ತೆಯರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯರ್ನ ಮುತಾಲಿಕೆಡು ಅರಿ ದಿನ ಬಳಕೆ ಸಾಮಗ್ರಿಗಳನ್ನು ಕುತ್ತಾರು ದುರ್ಗಾವಾಹಿನಿ ಮಹಿಳಾ ಮಂಡಳದ ಐತಾರ ಕಾಂಡ ವಿತರಣೆ ಮಾಡ್ತಾರೆ. ಸುಲಭ ಆಗುತ್ತೆ ದಾರಿಗೆ. ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯರ್ನ ದಿನ ಬಳಕೆ ವಿತರಣೆಗೆ ಮಲ್ಲ ಸಗಾಯ ಕೊರ್ನಾರು ಶ್ರೀಮತಿ ಸಪ್ನಾ ಶೆಟ್ಟಿ ಆರೆನ ಬಾಲ್ಯದ 10ನೇ ವರ್ಷದ ಪುಟ್ಟು ಬರ್ಪದ ಅಂಗವಾದ ಆರು ಕಿಟ್ಟು ವಿತರಣೆಗೆ ಅರಿ ಸಾಮಗ್ರಿಯನ್ನು ಒದಗಾದ ತನ್ನ ಬಾಲ್ಯದ ಪುಟ್ಟು ಪರ್ವಾಚರಣೆಗೆ ಪುಣ್ಯದ ಸೇವೆಯನ್ನು ಸಂದಾಯರು. ಎಲ್ಲರೂ ಕೂಡ ಬರ್ತ್ಡೇ ಅಥವಾ ವೈವಾಹಿಕ ಜೀವನದಲ್ಲಿ ಆಚರಣೆ ಮಾಡಿದರೆ ಸ್ವಲ್ಪ ಮತ್ತು ಕೂಡ ಸುಲಭ ಆಗುತ್ತೆ ದಾರಿಗೆ. ಅಂಚನೆ 300 ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಶ್ರೀ ಹರೀಶ್ ಭಂಡಾರ ಬೈಲು, ವಾರ್ಡ್ ಸದಸ್ಯರು ಕಿಶೋರ್ಲಾ ದಿನ ಬಳಕೆ ಸಾಮಗ್ರಿಗಳನ್ನು ಒದಗಾದ ಕಿಟ್ಟು ವಿತರಣೆಗೆ ಕೈ ಜೋಡಿಸಾಯರು. ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲಾ ಅಧ್ಯಕ್ಷರು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಬೊಕ್ಕ ಬಿಜೆಪಿ ಕುಡ್ಲ ಕ್ಷೇತ್ರ ಸಮಿತಿದ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ ಕಿಟ್ ವಿತರಣೆ ಕಾರ್ಯಕ್ರಮ ನಡಪಾದ ಆಶಾ ಕಾರ್ಯಕರ್ತರು ಇನಿ ಮಲ್ಲ ಸವಾಲುದ ಬೇಲೇನು ಮಲ್ತೊಂದುಳ್ಳೇರು. ಆಕಳಿಗೆ ಏತ್ ಅಭಿನಂದನೆ ಸಂದಾಣಲ ಯಾವಂದು ಆಕಳನ ಸಗಾಯಗೆ ಆಕಳನ ಬೇಲೆಗೆ ಬೆರಿ ಸಗಾಯ ಅದು ಉಂಟುದು ಸಗಾಯ ಮನ್ಪುನಿ ನಮ್ಮ ಧರ್ಮ ಪಂಡದ ತೆರಿಪಾಯರು. ವಿಶೇಷ ಕಾಳಜಿ ಬಂದು ಕೆಲಸ ಬಂದಲ್ಲ ಅದಕ್ಕೋಸ್ಕರ ನಿಗ್ಲಿಗೆ ಸ್ವರೂಪದ ಗೌರವದ ನಮನ ಅದೇ ಯಾವ ನನ್ನ ಮನಸ್ಸು ದಯಮಾಡಿ ನಿಗ್ಲು ಕೆಲಸಕ್ಕೆ ಆಯ್ಕೆ ಬೆಲೆ ಕಟ್ಟಿದ ಏತ್ ದಾದ ಕೊರ್ನಲ್ಲ ಅದೇ ಇನ್ನೂ ದಾದ ಪಂಡ ಒಂದು ಆತ್ಮೀಯತೆ ಭಾವನೆ ನಿಗ್ಲೆ ಕೊರ್ನತ್ತ ಅಂತ ಪಕ್ಕದ ನಿಗ್ಲನ ಕೆಲಸಕ್ಕೆ ಬೆಲೆ ಕಟ್ಟನ ಕೆಲಸ ಬೆಲೆ ಕಟ್ಟ ರಾವಂದಿನ ನಿಗ್ಲದ ಅದಕ್ಕೋಸ್ಕರ ನಿಗ್ಲಿಗೆ ಮಲ್ಲ ನಮನ ಲೆಕ್ಕಂದ್ರೆ 5 ಮಲ್ಲ ಆಸ್ತಿಗಳು ಸಾಧ್ಯ. ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಕಿಟ್ ವಿತರಣೆ ನಡಪಾದ ಅಗತ್ಯ ಉಪ್ಪುನಕ್ಲೆಗೆ ಆಶಾ ಕಾರ್ಯಕರ್ತರಿಗೆ ಕಿಟ್ ಕೊರ್ಪುನಿ ನಿಜವಾದ್ಲ ಆವಡಾಯಿನ ಬೇಲೆ ಇಂದತ್ತ ಒಟ್ಟಿಗೆ ಈತ ಕಿಟ್ ವಿತರಣೆ ಅರಿ ವಿತರಣೆ ಅವಳವಳು ನಡತೊಂದುಂಟು. ಒಂಜಿ ಕಡ್ಡೆಟು ದೆತೊನ್ನಕಲು ನನೊಂಜಿ ಕಡ್ಡೆಟು ದೆತೊನಂದೆ ಬಂಗಡು ಉಪ್ಪುನಕ್ಲೆಗೆ ಸಹಾಯರ ದುಂಬಾವುಡು ಪಂಡದು ಕೈ ಮುಗಿದು ವಿನಂತಿ ಮಂತೊಂಡೇರು. ಕೊರೋನಾ ಸಂಕಷ್ಟದ ಮಹಾಕಾಲ ಇದು. ಬಹುಶಃ ಕಳೆದ ಈ ಕೊರೋನಾ ಸಂಕಷ್ಟ ಯಾವಾಗ ಶುರುವಾಯಿತಾ ಆ ದಿನದಿಂದ ವಿಶೇಷವಾಗಿ ಇವತ್ತು ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ ಜೊತೆಗೆ ಪೊಲೀಸ್ ಇಲಾಖೆ ಮತ್ತು ಸ್ವಯಂ ಸೇವಾ ಸಂಘ ಸಂಸ್ಥೆಗಳಿರ್ಬೋದು, ರವೀಣ್ಣನಂಥ ಉದಾರ ದಾನಿಗಳಿರ್ಬೋದು, ಎಲ್ಲ ಸಂಘ ಸಂಸ್ಥೆಗಳು ಸೇರಿಕೊಂಡು ಈ ಸಂಕಷ್ಟದ ಕಾಲದಲ್ಲಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದರ ಮೂಲಕ ತಮ್ಮಿಂದ ಆಗುವಂತಹ ಕಿಂಚಿತ್ತು ಸಹಕಾರವನ್ನು ಈ ಸಮಾಜಕ್ಕೆ ನೀಡ್ತಾ ಇದ್ದಾರೆ. ವಿಶೇಷವಾಗಿ ಕಳೆದ ಭಾಳಷ್ಟು ದಿನಗಳಿಂದ ನಾನು ಈ ಒಂದು ಆಶಾ ಕಾರ್ಯಕರ್ತರ ಬಗ್ಗೆ ಒಟ್ಟಾಗಿ ಕೆಲಸ ಮಾಡುವಾಗ ನಿರೀಕ್ಷೆ ಮಾಡ್ತಾ ಅವರಲ್ಲಿ ಕೇಳ್ತಾ ಇದ್ದೆ, ನೀವೆಲ್ಲರನ್ನ ನೋಡಿಕೊಳ್ತಾ ಇದ್ದೀರಿ, ನಿಮ್ಮ ಪರಿಸ್ಥಿತಿ ಹೇಗಿದೆ ಅಂತೇಳಿ. ನನಗೆ ಗೊತ್ತಿರುವ ಹಾಗೆ ಈ ಕೆಟ್ಟುಗಳ ತಯಾರಿ 1 ವಾರದ ಹಿಂದೆ ನಡೆದಿತ್ತು. ದಿನಂಪ್ರತಿ ಒತ್ತಡದ ಕಾರ್ಯಕ್ರಮಗಳಿರೋದ್ರಿಂದ ತಮ್ಮ ಮೂಲಕ ತಮ್ಮನ್ನು ಭಾಳಷ್ಟು ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅಥವಾ ನಿಮಗೆ ಕೊಡುವಂಥ ಕಿಟ್ಟನ್ನು ಒಂದು ಆ ಸಮಯದಲ್ಲಿ ತಲುಪಿಸಲಿಕ್ಕೆ ಅಸಾಧ್ಯವಾಯಿತು. ಅದಕ್ಕೆ ನಾನು ನಿಮ್ಮಲ್ಲಿ ಕ್ಷಮೆಯನ್ನು ಯಾಚಿಸ್ತೇನೆ. ಅಂಥ ಸಂದರ್ಭದಲ್ಲಿ ನಮ್ಮ ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಸಾರ್ವಜನಿಕರಾಗಿ ಇಂಥ ಒಂದು ಜನರಿಗೆ ಸಂಕಷ್ಟದ ಕಾಲದಲ್ಲಿ ನೆರವಾಗಬೇಕೆಂಬ ನೆಲೆಯಲ್ಲಿ ಪ್ರಪ್ರಥಮವಾಗಿ ಮನದಾಳದ ಯೋಚನೆ ಮಾಡಿದವರು ನನ್ನ ಆತ್ಮೀಯ ಸಹೋದರರಾದಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟವರು. ನಾನು ಆಗಲೂ ಕೂಡ ಹೇಳಿದ್ದೆ, ಫಸ್ಟಾಗಿ ಅವರು ಬಂದು ಇಂಥ ಒಂದು ಎಲ್ಲಿಯಾದರೂ ಅರ್ಹ ಬಡತನದ ಅಥವಾ ಕಷ್ಟದ ಬಡತನ ಅಂತ ಹೇಳೋದಿಲ್ಲ, ದೇವರ ದಯದಲ್ಲಿ ಯಾರಿಗೂ ಈಗ ಬಡತನ ಇಲ್ಲ, ಅಂಥ ಕಷ್ಟದ ಸಮಯದಲ್ಲಿದ್ದ ಅಕ್ಕ ನಾವು ಒಂದಿಷ್ಟು ಜನರಿಗೆ ಕೊಡುವ ಅಂತೇಳಿ ಹೇಳಿದ್ದು. ಇವತ್ತದು ಒಂದು ರೀತಿ ಚೆನ್ನಾಗಿ ನಡೀತಾ ಇದ್ರೆ ಒಂದು ರೀತಿ ದಾರಿ ಕೂಡ ತಪ್ತಾ ಇದೆ. ಕೆಲವೊಂದು ಮನೆಗಳಲ್ಲಿ ಕಿಟ್ಟು ಸಂಗ್ರಹಣೆ ದೊಡ್ಡ ಒಂದು ಸಾಧನೆ ಮಾಡಿದಾಗೆ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ವಿಶೇಷವಾಗಿ ಆಶಾ ಕಾರ್ಯಕರ್ತರು 300 ಗ್ರಾಮದ ಸ್ಪೆಷಲ್ ಆಗಿ ಆಶಾ ಕಾರ್ಯಕರ್ತರಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ
ಒಂದು ಉಚಿತ ಮತ್ತು ಅವರಿಗೆ ಬೇಕಾಗಿರುವಂಥ, ಯಾಕಂತ ಹೇಳಿದರೆ ಎಲ್ಲರ ಮನೆಯ ಕಷ್ಟವನ್ನು ನೋಡಿಕೊಳ್ಳುವಂಥ ಸಂದರ್ಭದಲ್ಲಿ ನಿಮ್ಮಲ್ಲಿ ಇಲ್ಲ ಅಂತೇಳಿ ಅಲ್ಲ, ಅಥವಾ ಬಡತನ ಅಂತೇಳಿ ದಯವಿಟ್ಟು ಅಲ್ಲ, ಇದಕ್ಕೆ ಪೂರಕವಾಗಿ ನಿಮ್ಮ ಸೇವೆಗೆ ಏನು ಕೊಟ್ಟರು ಕೂಡ ಕಡಿಮೆ ಸ್ನೇಹಿತರೆ. ಅಂಥ ಸಂದರ್ಭದಲ್ಲಿ ಪೂರಕವಾಗಿ ಏನಾದರೂ ಒಂದು ಸಹಕಾರ ಇರಲಿ ಎಂಬ ನೆಲೆಯಲ್ಲಿ ಇವತ್ತು ಮುನ್ನೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದಂಥ ಹರೀಶ್ ಭಂಡಾರಬೈಲ್ ಇರ್ಬೋದು, ಈ ವಾರ್ಡಿನ ಸದಸ್ಯರಾದಂಥ ಕಿಶೋರ್ ಇರ್ಬೋದು, ಮತ್ತು ವಿಶೇಷವಾಗಿ ನನ್ನ ಸ್ನೇಹಿತೆ ಸಪ್ನಾ ಇದ್ದಾರೆ. ಅವ್ರು ನಿನ್ನೆ ರಾತ್ರಿ ನನಗೆ ಕಾಲ್ ಮಾಡಿದರು, ಅಕ್ಕ ನನ್ನ ಮಗುವಿನ ಇವತ್ತು 10ನೇ ವರ್ಷದ ಹುಟ್ಟುಹಬ್ಬ, ಮನೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ಮಾಡಬೇಕು ಅಂತ ನೆನೆಸಿದ್ದೆ, ಆದರೆ ಬೇಡ, ಕೊರೋನಾ ಸಂಕಷ್ಟದಲ್ಲಿರುವಂಥವರನ್ನು ಯಾರನ್ನಾದರೂ ಗುರುತಿಸಿ ಅಂತೇಳಿ. ನನಗೆ ಗೊತ್ತಿದ್ದಾಗ ಈಗಾಗಲೇ ರವಿಯಣ್ಣ ವಿದ್ಯಣ್ಣ ನಮಗೆಲ್ಲ ಅನುಭವ ಆಗಿ ಹೋಯಿತು. ಕೊಟ್ಟು ಖಾಲಿ ಆಗೋ ತನಕ ಕೂಡ ಯಾರ ಮನೆಯಲ್ಲಿ ಇಲ್ಲ ಎಂಬುದೇ, ಇದ್ದು ಇಲ್ಲದಾಗೆ ನಟಿಸುವಂಥ ಕುಟುಂಬಗಳನ್ನು ನಾವೀಗ ನೋಡ್ತಾ ಇದ್ದೇವೆ. ಅಂಥ ಸಂದರ್ಭದಲ್ಲಿ ನನಗೂ ಕೂಡ ಗೋಚರವಾದಂಥದ್ದು ನಮ್ಮ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರ ಮೂಲಕ ಅವರಿಗೇನಾದರೂ ನಾವು ಕೊಡುವ ಎಂಬ ಉದ್ದೇಶದಿಂದ ಇವತ್ತು ನಾವು ವಿಶೇಷವಾಗಿ ಈ ಒಂದು ಕಿಟ್ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸ್ನೇಹಿತರೆ, ದಯವಿಟ್ಟು ನೀವು ಕೂಡ ಜಾಗೃತರಾಗಿರಿ. ನನಗೆ ಭಾಳಷ್ಟು ವಿಚಾರಗಳು ಬರ್ತಾ ಇದೆ. ಇವತ್ತು ಅಡ್ಡದಾರಿಯಿಂದ ಬೇರೆ ಬೇರೆ ಕಡೆಯಿಂದ ಬಂದು ಒಂದೊಂದು ಮನೆಯಲ್ಲಿ ವಾಸವಾಗಿದ್ದಾರೆ. ನನಗೆ ನಿನ್ನೆ ರಾತ್ರಿ ಕೂಡ ಅಂಗನವಾಡಿ ಕಾರ್ಯಕರ್ತರು ಹೇಳಿದರು, ದಯವಿಟ್ಟು ನೀವು ಪ್ರಿವೆಂಟ್ ಆಗಿರಿ, ನಿಮ್ಮನ್ನು ನೀವು ಜಾಗೃತಗೊಳಿಸಿ. ಯಾರಾದರೂ ನಮ್ಮ ಊರನ್ನು ಬಿಟ್ಟು ಬೇರೆ ಊರಿಂದ ಬಂದಿದ್ದಾರೆ ಎಂಬ ನಿಮಗೆ ಮಾಹಿತಿ ಸಿಕ್ಕಿದರೆ ನೇರವಾಗಿ ಆರೋಗ್ಯ ಇಲಾಖೆ ನಮ್ಮ ಗ್ರಾಮಕ್ಕೆ ಒಬ್ಬರು ನೋಡೆಲ್ ಅಧಿಕಾರಿಗಳನ್ನು ಮಾಡಿದ್ದಾರೆ. ಆ ನೋಡೆಲ್ ಅಧಿಕಾರಿಗಳನ್ನು ಆ ಗ್ರಾಮದ PDO ಅವರನ್ನು ಸಂಪರ್ಕ ಮಾಡಿ ಆರೋಗ್ಯ ಅಧಿಕಾರಿಗಳ ಮೂಲಕ ಆ ಮನೆಯನ್ನು ನೇರವಾಗಿ ನೀವು ಸಂಪರ್ಕಿಸ್ಬೋದು. ಆದರೆ ಮನೆ ಒಳಗಡೆ ಹೋಗುವಂಥದ್ದಲ್ಲ, ಏನು ಆ ನಿಯಮಗಳಿವೆ ಅದನ್ನು ಪಾಲಿಸಿಕೊಂಡು ಅಲ್ಲಿ ನೀವು ಬೇಕಾಗುವಂತಹ ಮುಂದಿನ ಯೋಚನೆಗಳನ್ನು ಮಾಡಿ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಜನರಲ್ಲಿ ವಿನಮ್ರವಾಗಿ ಬೇಡಿಕೊಳ್ತಾ ಇದ್ದೇನೆ. ನನ್ನ ಮಾಧ್ಯಮ ಮಿತ್ರರು ಪೊಸಕುರಲ್ನವರನ್ನು ನಾನು ಮತ್ತೊಮ್ಮೆ ಅಭಿನಂದಿಸ್ತೇನೆ. ಡೈಲಿ ವಿದ್ಯಣ್ಣ ನನ್ನಲ್ಲಿ ಅಪ್ ಟು ಡೇಟ್ ಕೇಳುವಾಗ ಹೇಳುವುದು ಒಂದೇ, ಸ್ನೇಹಿತರೆ, ಇದು ಕೊರೋನಾ ಎಂಬ ಒಂದು ಮಹಾಮಾರಿ ರೋಗದ ಕಾಲ. ಈ ಸಮಯವನ್ನು ದುರುಪಯೋಗಪಡಿಸಿಕೊಂಡು ಅಲ್ಲಲ್ಲಿ ಜನಜಂಗುಳಿ ದಿನಂಪ್ರತಿ ಬೆಳಗಿನಿಂದ ಸಂಜೆ ತನಕ ನಾವು ನೋಡ್ತಾ ಇದ್ದೇವೆ. ಬೆಳಿಗ್ಗೆ 6ರಿಂದ 12 ಗಂಟೆ ಸಿಗುವಂತಹ ಸಮಯವನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಹೇಳುವಾಗ ಒಬ್ಬರ ಹೆಸರನ್ನು ಇನ್ನೊಬ್ಬರಿಗೆ ಹೆಸರು. ದಯವಿಟ್ಟು ನಾನು ಈಗಲೂ ಕೂಡ ಒಂದು ಕಡೆಯಲ್ಲಿ ಹೇಳಿ ಬಂದೆ, ಯಾರು ಕೂಡ ಈ ರೀತಿ ದಿನಂಪ್ರತಿ ಜನಜಂಗುಳಿಯಲ್ಲಿ ತಿಂದು ಸಾಯುವಂಥ ಪರಿಸ್ಥಿತಿ ಯಾರಿಗೂ ಬಂದಿಲ್ಲ. ಅದು ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ. ನನಗೆ ಗೊತ್ತಿರುವ ಹಾಗೆ ಎಷ್ಟೋ ಇನ್ನೂ ಕೂಡ ಕಷ್ಟದಲ್ಲಿರುವವರು ಬೆಳಕಿಗೆ ಬರ್ತಾ ಇಲ್ಲ. ಯಾರಿಗೆ ಸಿಗಲಿಲ್ಲ ಅಥವಾ ಯಾರಿಗೆ ಸಿಕ್ಕಿದೆ, ಆ ಸಿಕ್ಕಿದವರೇ ಮತ್ತೆ ಈ ಕಿಟ್ಗಳ ಪರ್ವವನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಇಂಥ ಒಂದು ದುಸ್ಸಾಹಸ ಮಾಡಬೇಡಿ, ದುರ್ಲಾಭ ಪಡಿಬೇಡಿ. ನಮಗೆ ಗೊತ್ತಿಲ್ಲ ನಾವು ಎಷ್ಟು ದಿವಸ ಬದುಕ್ತೇವೆ ಅಂತೇಳಿ. ಕೊರೋನಾ ಎಂಬ ಮಹಾಮಾರಿ ಇಂಥ ಸಂದರ್ಭದಲ್ಲಿ ಒಂದು ಸಲ ಬಂದರೆ ನಮ್ಮನ್ನೆಲ್ಲರನ್ನು ಖಂಡಿತವಾಗಿ ಅಂತ್ಯಕ್ಕೆ ಕೊಂಡೋಗ್ತದೆ. ಒಂದು ಹಂತದಾಯಿತು ದಕ್ಷಿಣ ಕನ್ನಡ ಜಿಲ್ಲೆಯದು ನಮಗೆ ಗೊತ್ತಿದೆ. ಕೇವಲ 12 ಪಾಸಿಟಿವ್ ಕೇಸ್ಗಳು, ಬಹಳ ನಾವು ಕೆಳಮಟ್ಟದಲ್ಲಿ ಬಹುಶಃ 20ನೇ ಸ್ಥಾನದಲ್ಲಿ ನಾವೇನೈತೇವೆ. ಇಂಥ ಸಂಕಷ್ಟ ಕಾಲದಲ್ಲಿ ಅಂಥ ಒಂದು ಬಹಳ ಶ್ರೀಮಂತ ರಾಷ್ಟ್ರವಾದಂಥ ಅಮೇರಿಕದಲ್ಲಿ ಅಷ್ಟೊಂದು ಸಾವುಗಳು ಸಂಭವಿಸ್ತಾ ಇದೆ. ಆದರೆ ಎಲ್ಲ ದೇಶವನ್ನು ಕೂಡ ಮಿಕ್ಕಿ ಇವತ್ತು ನಾವು ಭಾಳ ಹೆಮ್ಮೆ ಪಡಬೇಕು. ನರೇಂದ್ರ ಮೋದಿಯಂತಹ ಒಂದು ವಿಶ್ವಗುರುವನ್ನೇ ಕಲ್ಪಿಸುವಂಥ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಇಡೀ ದೇಶ ಅಲರ್ಟ್ ಆಗಿದೆ. ಇಂಥ ನಿಯಮಗಳನ್ನು ಮಾಡಿದರೂ ಕೂಡ ಅದನ್ನು ಉಲ್ಲಂಘನೆ ಮಾಡಿಕೊಂಡು ದಿನಂಪ್ರತಿ ಜಾತ್ರೆಯಾಗಿ ಅಲ್ಲಲ್ಲಿ ಜನ ಸೇರುವಂಥದ್ದು ಮತ್ತು ಸಿಕ್ಕ ಸಮಯದಲ್ಲಿ ಬೇಕಾಬಿಟ್ಟು ನಾವು ಓಡಾಡಿಕೊಂಡಿರುವಂಥದ್ದು ಮತ್ತು ಕಿಟ್ ನೆಪದಲ್ಲಿ ಅಲ್ಲಿ ಎಲ್ಲಿ ಸಿಗ್ತದೆ ನಾವು ನೋಡಿದ್ದೇವೆ. TV ಮಾಧ್ಯಮಗಳಲ್ಲೆಲ್ಲ ನಾವು TV ನೋಡಿ ತುಂಬ ದಿನ ಆಯಿತು ರವಿಯಣ್ಣ ಹೊರಗಡೆ ಇರುವಂಥದ್ದು. ಆದರೆ ನನಗೆ ಮೊನ್ನೆ ಒಂದು ಕಳಿಸಿದರು, ಒಂದು ಅರ್ಧ ಅಥವಾ ಒಂದು ಲೋಟ ಹಾಲಿಗೋಸ್ಕರ ದಿನಗಟ್ಟಲೆ ಕ್ಯೂ ನಿಲ್ಲುವಂಥ ಪರಿಸ್ಥಿತಿ. ಮನುಷ್ಯ ಎಲ್ಲಿ ಮುಟ್ಟಿದ ನೋಡಿ. ಒಬ್ಬ ಮನುಷ್ಯನಿಗೆ ಖಾಲಿ ನೀರು ಸೇವಿಸಿ ಕೂಡ ಬದುಕಬಹುದು ಅಂತೇಳಿ ನಮ್ಮ ಪೂರ್ವಜರು ಹೇಳಿದ್ದಾರೆ. ಅಂಥ ಸಂದರ್ಭದಲ್ಲಿ ಇವತ್ತು ಅವನ ಕಿಟ್ಟಲ್ಲಿ ಅದು ಇದೆ, ಇವನ ಕಿಟ್ಟಲ್ಲಿ ಇದು ಇದೆ ಅಂತ ಹೇಳಿಕೊಂಡು ಪಕ್ಷಗಳ ಹೆಸರನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ, ಪಕ್ಷದ ನಾಯಕರನ್ನು ಕೂಡ. ದಯವಿಟ್ಟು ನಾನು ಎಲ್ಲ ಸ್ನೇಹಿತರಿಗೆ ಹೇಳುವಂಥದ್ದು, ನನ್ನ ಜನಸಾಮಾನ್ಯರಿಗೆ, ಇದು ರಾಜಕೀಯದ ಕಾಲವಲ್ಲ. ನಾನು ಓಪನ್ ಆಗಿ ಅದನ್ನು ಹೇಳಬೇಕಾ ಬೇಡ ಅಂತ ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದರೆ ಕಾಂಗ್ರೆಸ್ಸಿನವ್ರು ಕೊಟ್ಟರು, BJPಯವರು ಕೊಟ್ಟರು, ಸಂಘ ಸಂಸ್ಥೆಯವರು ಕೊಟ್ಟರು, ಆ ಪಕ್ಷ. ದಯವಿಟ್ಟು ಇಲ್ಲಿ ಪಕ್ಷವನ್ನು ಹೇಳ್ಕೊಳ್ಬೇಡಿ. ರಾಜಕೀಯ ಬರುವಾಗ ನಿಮಗೆ ಏನು ರಾಜಕೀಯ ಮುಖಂಡರು ಇರ್ತಾರೆ ಅಥವಾ ಪಕ್ಷದ ಸಂಘಟಕರು ಇರ್ತಾರೆ, ನೀವು ಅವರಲ್ಲಿ ಕೇಳಿ. ಆದರೆ ಇದು ಕೊರೋನಾ ಎಂಬ ಒಂದು ದುಷ್ಟವಾದಂಥ ಒಂದು ಕಾಯಿಲೆ, ಬೇರೆ ಕಾಯಿಲೆಗಳಾಗೆಲ್ಲ. ಇಲ್ಲಿ ನಾವು ಎಷ್ಟು ಅಡ್ವಾಂಟೇಜ್ ತಗೊಳ್ತೇವೋ ಅಷ್ಟು ಲಾಸ್ ಆಗೋದು ನಮಗೆ. ಆ ಒಂದು ಸಂಘ ಸಂಸ್ಥೆಗಳು ಅಥವಾ ಯಾವುದೋ ಒಬ್ಬ ಮುಖಂಡರು ಬಂದು ಕೊಟ್ಟಂತಹ ಅಕ್ಕಿ ಮತ್ತು ಸಾಮಾನು ನಿಮ್ಮ ದೇಹವನ್ನು ಕಾಪಾಡ್ತದೆ. ಎಷ್ಟೊತ್ತು ಅದು ಇಲ್ಲದಿದ್ರೂ ಕೂಡ ನಾವು ಬದುಕಿದಂಥ ಪರಿಸ್ಥಿತಿ ಇದೆ. ನಮ್ಮ ಹಿಂದಿನ ಕಾಲದಲ್ಲಿ ಗಂಜಿ ತಿಳಿ ಕುಡ್ದಂಥದ್ದು, ಅದು ಬಿಟ್ಟು ಆ ಕಿಟ್ಟಲ್ಲಿ ಅದು ಸಿಕ್ಕಿದೆ. ನಾವು ನೋಡ್ತಾ ಇದ್ದೇವೆ, ದಿನಂಪ್ರತಿ ಇದೆ. ನೀವೇನು ಮಾಡ್ತಾ ಇದ್ದೀರಿ? ಎಷ್ಟೋ ಸೇವೆಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ದಯವಿಟ್ಟು ನಾನು ಜನಸಾಮಾನ್ಯರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ಈ ಅವಕಾಶವನ್ನು ಮಿಸ್ಯೂಸ್ ಮಾಡದೆ
12ರ ನಂತರ ಈಗ 13ಕ್ಕೆ ಕಾಲಿಡುವಂಥ ಪರಿಸ್ಥಿತಿ ಬಂದಿದೆ. ಅಂಥ ಸಂದರ್ಭದಲ್ಲಿ ದಯವಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆ ನಾವೆಲ್ಲ ಸಾಕ್ಷರತರು ಈ ಒಂದು ಕೊರೋನಾ ಮಹಾಮಾರಿಯನ್ನು ಓಡಿಸುವುದರಲ್ಲಿ ಕೂಡ ನಾವೆಲ್ಲ ಕಟಿಬದ್ಧರಾಗೋಣ. ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ನಾವು ಪಕ್ಕದಲ್ಲಿ ನಮ್ಮ ಈ ಏರಿಯಾ ಕೂಡ ಜಫರ್ ಝೋನಲ್ಲಿದೆ. ಹೇಗೆ ಕ್ವಾರಂಟೈನ್ ಆಗಿದೆ ನಮ್ಮ ತೊಕ್ಕೋಟ್ ಸೈಡಲ್ಲಿ, ನೀವು ಗೊತ್ತಿದೆ, ಕಂಪ್ಲೀಟ್ ಲಾಕ್ಡೌನ್. ಈ ಲಾಕ್ಡೌನಿಂದ ನಮ್ಮ ಗ್ರಾಮ ಎಲ್ಲಿಯಾದರೂ ಸೀಲ್ ಡೌನಿಗೆ ಹೋದರೆ, ಯಾಕಂತ ಹೇಳಿದ್ರೆ ಎಲ್ಲವೂ ಸೀಲ್ ಆದರೆ ಅಲ್ಲಿಗೆ ನಮ್ಮ ಕತೆ ಮುಗಿಯಿತು. ಜನರಿಗೆ ಆಗಾದರೂ ಬುದ್ಧಿ ಬರ್ತದೆ ಇಲ್ಲೋ ಅಂಥ ಒಂದು ಸಂದರ್ಭವನ್ನು ದಯವಿಟ್ಟು ಮಾಡಬೇಡಿ. ಪಕ್ಕದ ಏನಪ್ಪಾಯದ ಪಕ್ಕದಲ್ಲಿರುವಂಥ ಒಂದು ಕಟ್ಟಡದಲ್ಲಿ, ಖಾಸಗಿ ಕಟ್ಟಡದಲ್ಲಿ ಈಗಲೂ ಕೂಡ 23 ಜನ ಶಂಕಿತರಿದ್ದಾರೆ. ಸೋಂಕಿತರಂತ ನಾನು ಹೇಳುವುದಿಲ್ಲ, ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ದಕ್ಷಿಣ ಕನ್ನಡ ಜಿಲ್ಲೆ ಬೇರೆ ಬೇರೆ ಕಡೆಯವರು ಈಗಾಗಲೇ ಬಂದಿರುವಂಥ ಒಂದಷ್ಟು ಮಾಹಿತಿಗಳ ಪ್ರಕಾರ ಬೇಕಾಬಿಟ್ಟಿಯಾಗಿ ಓಡಾಡುವ ಸಂದರ್ಭದಲ್ಲಿ ಈ ಮಹಾಮಾರಿಯನ್ನು ನಾವು ಈ ರೀತಿಯ ಬೆಳೀಲಿಕ್ಕೆ ಬಿಟ್ಟರೆ ನಾವು ಏನು ನಿರೀಕ್ಷೆ ಮಾಡಿದ್ದೇವೆ 30ಕ್ಕೆ ಮುಗೀತದ, 3ಕ್ಕೆ ಮುಗೀತದ, ಇಲ್ಲ, ಇದು ಕಂಟಿನ್ಯೂ ಆದರೆ ನಮ್ಮೆಲ್ಲರ ಪರಿಸ್ಥಿತಿ ಹೇಗಾಗ್ಬೋದು ಅಂತ ನೋಡಿ. ನಾನು ನಿನ್ನೆ ಒಂದು ಎಲ್ಲರಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನನಗೆ ದಿನಕ್ಕೆ ಬರುವಂಥ ಒಂದೊಂದು ಸ್ಪೆಷಲ್ ನೋಡಿ, ಇಲ್ಲಿ ಬರುವಾಗ ಕೂಡ ಬಂತು ಒಬ್ಬರಿಗೆ ಹಾರ್ಟ್ ಪೇಷಂಟ್, ಅವರಿಗೆ ವೆಲ್ಲಾಕಿಗೆ ಹೋಗ್ಲಿಕ್ಕೆಲ್ಲ ಅವರಲ್ಲಿ ನೋಡಿ ಪರಿಸ್ಥಿತಿ ಎಲ್ಲಿ ಮುಟ್ಟಿತ್ತು. ಇದೆಲ್ಲ ಕೊರೋನಾದಿಂದ. ನಿನ್ನೆ ಒಂದು ತುಂಬು ಗರ್ಭಿಣಿ, ನಿನ್ನೆ ಅಲ್ಲ ಮೊನ್ನೆಯ ದಿವಸ 7 ಗಂಟೆ ರಾತ್ರಿ ಫೋನ್ ಮಾಡಿ ಹೇಳ್ತಾರೆ, ನಾನು ಇಷ್ಟು ದಿವಸ ಒಂದು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೆ, 9 ತಿಂಗಳು 9 ದಿನ ಮುಗಿದಿದೆ, ಆದರೆ ಆ ತಾಯಿಯನ್ನು ಅಲ್ಲಿ ಅಡ್ಮಿಟ್ ಮಾಡಬೇಕಿದ್ರೆ ಗಡಿ ಸಮಸ್ಯೆ, ಅಲ್ಲಿ ಆಗುವುದಿಲ್ಲ. 9 ತಿಂಗಳು ತುಂಬಿದಂಥ ಗರ್ಭಿಣಿ ಹೋಗಿ ಆ ಪ್ರದೇಶದಿಂದ ಪೊಲೀಸ್ ಅಥವಾ ಪರ್ಮಿಷನ್ ತೊಗೊಂಡು ಬರಬೇಕು, ಟೆಸ್ಟ್ ಮಾಡಬೇಕಂತ ಹೇಳಿದರೆ ನಿಜವಾಗಿ ಆ ಮೊನ್ನೆ ರಾತ್ರಿ ಆ ತಾಯಿಯನ್ನು ಲೇಡಿ ಘೋಷಣೆ ಕೊಂಡೋಗ್ತಾ ಇದ್ದಿದ್ರೆ 2 ಜೀವಗಳು ಹೋಗ್ತಾ ಇತ್ತು. ಇದೊಂದು ಗರ್ಭಿಣಿ ಅವಸ್ಥೆ ಆದರೆ ಇಂಥ ಎಷ್ಟು ಅನಾರೋಗ್ಯದಿಂದ ತಮ್ಮನ್ನು ತಾವು ರಕ್ಷಿಸುವಂಥ ಕುಟುಂಬಗಳಿದೆ. ದಯವಿಟ್ಟು ಅಂಥವರಿಗೆ ನಾವು ಅನ್ಯಾಯ ಮಾಡೋದು ಬೇಡ. ದಯವಿಟ್ಟು ಹಂಬಲ್ ರಿಕ್ವೆಸ್ಟ್ ನಿಮ್ಮೆಲ್ಲರಲ್ಲಿ, ನಿಮ್ಮ ಮನೆಯಲ್ಲಿ ಇದ್ಕೊಂಡು ಸುರಕ್ಷತೆಯನ್ನು ಕಾಪಾಡಿ, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ, ಮಾಸ್ಕ್ ಹಾಕಿಕೊಳ್ಳಿ. ಆದಷ್ಟು ನೀವು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಎಲ್ಲೂ ಹೋದರೂ ಕೂಡ ನಿಮ್ಮ ಕೈಗಳನ್ನು ಸ್ವಚ್ಛವಾಗಿ ಇಡುವಂಥದ್ದು, ನಿಮ್ಮ ದೇಹವನ್ನು ಸ್ವಚ್ಛವಾಗಿಡುವ ಮೂಲಕ ಏನು ಕಿಟ್ಟಿನ ಒಂದು ಭರ ಇದೆ ಅದರಿಂದ ಹೊರಗಡೆ ಬನ್ನಿ. ನಿಮ್ಮ ಮನೆಯಲ್ಲಿ ಅಗತ್ಯಕ್ಕೆ ಬೇಕಾದಂಥ ಸಾಮಾನುಗಳಿದೆ, ಯಾವುದಾದ್ರೂ ಸಂಘ ಸಂಸ್ಥೆಗಳು ನಾಯಕರು ಕೊಡುವಂಥ ಪರಿಸ್ಥಿತಿ ಬಂದರೆ ದಯವಿಟ್ಟು ನಿಮ್ಮ ಮನೆಯಲ್ಲಿ ಇಲ್ಲದಿದ್ದರೆ ಮನಪೂರ್ವಕವಾಗಿ ತಗೊಳ್ಳಿ. ಅಥವಾ ನಿಮ್ಮ ಮನೆ ಪಕ್ಕದಲ್ಲಿ ಯಾರಾದರೂ ಇಲ್ಲದಿದ್ದರೆ ಅಂಥವರಿಗೆ ಅದನ್ನು ಕೊಡುವಂಥ ವ್ಯವಸ್ಥೆ, ಅದಕ್ಕೆ ಬಂದು ಫೋಟೋ ತೆಗೆಸಬೇಕು ಅಥವಾ ನಿಮ್ಮನ್ನು ಮೀಡಿಯಾಕರು ಖಂಡಿತ ಹೇಳುವುದಿಲ್ಲ. ಇವತ್ತು ಮಾಧ್ಯಮ ಮಿತ್ರರು ಅವರೆಲ್ಲ ಕೆಲಸಗಳನ್ನು ಬಿಟ್ಟು ನೀವು ನೋಡಿರ್ಬೋದು, ಸ್ಪೆಷಲ್ ಆಗಿ ನಾನು ಅಭಿನಂದಿಸಬೇಕು ಅವರನ್ನು. ಅವರ ಜೀವದ ಹಂಗು ತೊರೆದು ಯಾಕೆ ಅವರಲ್ಲಿ ನಮ್ಮನ್ನು ಚಿತ್ರೀಕರಿಸಿ ವೈಭೀಕರಣ ಮಾಡುವುದಲ್ಲ, ಇಂಥ ಮನಸ್ಸುಗಳು ಇನ್ನಷ್ಟು ಬರಲಿ ಎಂಬ ಉದ್ದೇಶದಿಂದ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಇದನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಅವಕಾಶವನ್ನು ಮಿಸ್ಯೂಸ್ ಮಾಡದೆ ರಾತ್ರಿ ಹಗಲು ಈ ಸೇವೆ ಕೊಡುವಂಥ ನನ್ನೆಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ನನ್ನ ಆಶಾ ಕಾರ್ಯಕರ್ತರಿಗೆ ದೇವರ ಆಯಸ್ಸು ಆರೋಗ್ಯದ ಜೊತೆಗೆ ದಯವಿಟ್ಟು ಭದ್ರತೆಯನ್ನು ಕೂಡ ಕಾಪಾಡಿಕೊಳ್ಳಿ. ಇಂಥ ಕೇಸಸ್ಗಳು ದಯವಿಟ್ಟು ನಾನು ಮಾಧ್ಯಮದ ಮೂಲಕ ಮತ್ತೊಮ್ಮೆ ಎಲ್ಲರಲ್ಲಿ ಭಿನ್ನ ಮಾಡಿಕೊಳ್ಳುವಂಥದ್ದು. ಗೊತ್ತಿಲ್ಲದೆ ಕೆಲವು ಬೇರೆ ಬೇರೆ ಕಡೆಗಳಿಂದ ನನಗೆ ಬಂದ ಮಾಹಿತಿಯ ಪ್ರಕಾರ ಆಲ್ರೆಡಿ ಕೆಲವು ಕಡೆಗಳಿಂದ ಯಾವುದೋ ಅಡ್ಡ ಮಾರ್ಗದಿಂದ, ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ನನಗೆ ನಿನ್ನೆ ರಾತ್ರಿ ಕೂಡ ಬಂತು 2 ಜನ ಪೂನಾದಿಂದ ಬಂದಿದ್ದಾರೆ ಅಂತ. ಅಂಥ ಸಂದರ್ಭಗಳು ಎಲ್ಲಿಯಾದರೂ ನಿಮ್ಮ ಗಮನಕ್ಕೆ ಬಂದರೆ ನೇರವಾಗಿ ನಿಮಗೇನು ನಮ್ಮ ಟೀಮ್ ಇದೆ ಅದರಲ್ಲಿ ಆ್ಯಕ್ಷನ್ ತಗೊಳ್ಬೇಕು ಅದನ್ನು ಮಾಡಿ ಅಂತ ಹೇಳ್ತಾ ಮೊಗದೊಮ್ಮೆ ಕೊರೋನಾ ಮಹಾಮಾರಿಯನ್ನು ನಾವು ಓಡಿಸುವ ನಾವೆಲ್ಲರೂ ಕೂಡ ಕಟಿಬದ್ಧರಾಗಿ ಈ ಒಂದು ಮಹಾಮಾರಿಯಾದಂಥ ಕೊರೋನಾದ ಸಂಕಷ್ಟದಿಂದ ಹೊರಗಡೆ ಬರೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು.